ಮೋಸ್ಟ್ಲಿ ಜನವರಿ 18-19 ತಾರೀಕಿಗೆ ತಾವು ಮಂಗಳೂರಿಂದ ತೆರಳಿದ್ದೀರಾ ತಮ್ಮ ಮಠದಿಂದ. ಪ್ರಯಾಣ ಹೇಗಿತ್ತು ಅಥವಾ ಅಲ್ಲಿಗೆ ಹೋಗಿ ಮುಟ್ಟಿದಂತ ದಿವಸ ಯಾವ ರೀತಿಯಾದಂಥ ಫೆಸಿಲಿಟಿಗಳನ್ನ ನೀಡಲಾಗಿತ್ತು ಗಣ್ಯರಿಗೆ ಸ್ಪೆಷಲ್ ಆಗಿ? ನಮಗೆ ಈ ಆಹ್ವಾನ ಪತ್ರಿಕೆ ಏನು ಬಂತು, ಆಹ್ವಾನ ಪತ್ರಿಕೆ ಬಂದಾಗ ಅದರಲ್ಲಿ ಕೆಲವು ರಿಸ್ಟ್ರಿಕ್ಷನ್ಗಳಿತ್ತು. ಅಂದ್ರೆ ಅಲ್ಲಿಯ ರಕ್ಷಣಾ ವಿಷಯದಲ್ಲಿ ಮೊಬೈಲ್ ತಗೊಂಡು ಹೋಗುವಾಗಿಲ್ಲ, ಆಮೇಲೆ ಯಾವುದೇ ರೀತಿಯ ವಸ್ತುಗಳನ್ನು ತಗೊಂಡು ಹೋಗುವಾಗಿಲ್ಲ, ಖಾಲಿ ಕೈ ಖಾಲಿ ಮೈಯಲ್ಲಿ ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ನಮ್ಗೆ ಅವರು ಕೊಟ್ಟಿದ್ರು. ಕಡೆಗೆ ನಾವು ಇಲ್ಲಿಂದ ವಿಮಾನ ಹತ್ತಿ ಬೆಂಗಳೂರಿಗೆ ನಮ್ಮ ಪ್ರಯಾಣ ಇತ್ತು. ಬೆಂಗಳೂರಿನಿಂದ ಲಕ್ನೋಗೆ ಫ್ಲೈಟ್ ಇತ್ತು. ಆವಾಗ ಅಯೋಧ್ಯೆಯಲ್ಲಿ ಓಪನ್ ಆಗಿಲ್ಲ. ನಾವು ಫ್ಲೈಟ್ ಬುಕ್ ಮಾಡುವಾಗ ಅಯೋಧ್ಯೆಗೆ ಓಪನ್ ಆಗಿಲ್ಲ. ನಾವು ಲಕ್ನೋಗೆ ಹೋಗಿ ಇಳಿದೆವು. ಲಕ್ನೋಗೆ ಹೋಗಿ ಇಳಿದಾಗ ಭವ್ಯವಾದ ಸ್ವಾಗತ. ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದಕ್ಕೆ ಅಂತಲೇ 1,000 ಮಂದಿಗಳನ್ನು ತಯಾರು ಮಾಡಿದ್ದಾರೆ. ಅದು ಸಂಘದ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಅನ್ಯಾನ್ಯ ಜವಾಬ್ದಾರಿ ಉಳ್ಳಂತ ಎಲ್ಲರನ್ನ ಅವರು ತಯಾರು ಮಾಡಿದ್ದಾರೆ. ತಯಾರು ಮಾಡಿ ಅವರು ಸ್ವಾಗತ ಮಾಡಿ ಮುತ್ತಿನ ಹಾರ, ನಾವು ನಮ್ಮ ಜನ್ಮದಲ್ಲಿ ಮುತ್ತಿನ ಹಾರ ಹಾಕಿ ಸ್ವಾಗತ ಮಾಡಿದ್ದು ನೋಡಿಲ್ಲ. ಹೂವಿನ ಹಾರನೋ ಅಥವಾ ಈಗೆಲ್ಲ ಆರ್ಟಿಫಿಷಿಯಲ್ ಮಣಿಗಳ ಹಾರ ಬರ್ತದೆ ಅದನ್ನೆಲ್ಲ ಹಾಕ್ತಾರೆ. ಇದು ನಮಗೆ ಮುತ್ತಿನ ಹಾರವನ್ನ ಹಾಕಿ ಸ್ವಾಗತ ಮಾಡ್ತಾರೆ. ಮುತ್ತಿನ ಹಾರ ಹಾಕಿ ಸ್ವಾಗತ ಮಾಡಿದ್ರು. ಸ್ವಾಗತ ಮಾಡಿದ ಮೇಲೆ ಕೇಳ್ತಾರೆ, ಮಹಾರಾಜ್ ಜಲ್ಪಾನಿ, ಚಾಯಾ, ಕಾಫಿ, ಕ್ಯಾ ಪಿತಾ ಹೇ? ಇಷ್ಟು ರೀತಿಯ ಸ್ವಾಗತ. ಆಮೇಲೆ ನಮ್ಮನ್ನು ಅಲ್ಲಿ ಚಂದ ಕೂರಿಸ್ತಾರೆ. ಅಲ್ಲುವ ಒಂದು ಏರೋಡ್ರೋಮಲ್ಲೇ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಕೌಂಟರ್ ಮಾಡಿದ್ದಾರೆ. ಕೌಂಟರ್ನಲ್ಲಿ ಕೂರಿಸ್ತಾರೆ. ಕೂರಿಸಿ ನಮ್ಮನ್ನು ಇನೋವಾ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಇನೋವಾ ವಾಹನದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಬಹಳ ದೊಡ್ಡ ಆಶ್ರಮ, ಸುಧಾನಂದ ದಾಸ ಆಶ್ರಮ, ಇಡೀ ಲಕ್ನೋದಲ್ಲಿ ಬಹಳ ಪ್ರಸಿದ್ಧಿ ಆಶ್ರಮ, ಸಿಂಧಿ ಆಶ್ರಮ. ಅಲ್ಲಿ ಸುಮಾರು 1000 ಮಂದಿಗೆ ದಿನನಿತ್ಯ ಊಟ ಉಪಚಾರವನ್ನ ಆ ಸಿಂಧಿಯ ಪ್ರಜೆಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ರಾಮ ಮಂದಿರ ಅಲ್ಲ, ನಿತ್ಯವಾಗಿ ಮಾಡ್ತಾರೆ. ನಮಗೆ ರಾಮ ಮಂದಿರಕ್ಕೆ ಸಂತರು ಬರ್ತಾರೆ ಅನ್ನುವ ಕಾರಣಕ್ಕೆ ಅವರು ಸ್ಪೆಷಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಯಾಯ ಪಂಥ ಮತ್ತೆ ಆಯಾಯ ಅನುಶಾಸನ ಪ್ರಕಾರ ಅವರು ಭೋಜನವನ್ನ ಸ್ವೀಕರಿಸಬೇಕು. ಆ ರೀತಿಯಲ್ಲಿ ಅಲ್ಲಿ ನಾವು ನಮ್ಗೆ ಏನು ಬೇಕು, ಅದು ರಾತ್ರಿ ಆದದ್ದು. ನಾವು ಅಲ್ಲಿ ಮುಟ್ಟುವಾಗ, ಲಕ್ನೋಗೆ ಮುಟ್ಟುವಾಗ ರಾತ್ರಿ ಆಯಿತು. ರಾತ್ರಿಯ ಉಪಹಾರವನ್ನ ನಮ್ಮ ನಿತ್ಯದ ಕರ್ಮ ಮುಗಿಸಿ ಉಪಹಾರ ಸೇವಿಸಿ ಮತ್ತೆ ಅಲ್ಲಿ ನಮಗೆ ವಸತಿ ವ್ಯವಸ್ಥೆ, ಅದ್ಭುತವಾದ ವಸತಿ ವ್ಯವಸ್ಥೆ. ಅಂದ್ರೆ ಅಲ್ಲಿ ಚಳಿ ಇದೆ. ಅಲ್ಲಿ ಚಳಿಗೆ ಏನ್ ಮಾಡಿದ್ದಾರೆ, ನಮ್ಗೊಂದು ಹೀಟರ್ ವ್ಯವಸ್ಥೆ ಮಾಡಿದ್ದಾರೆ. ಆ ಹೀಟರ್ ವ್ಯವಸ್ಥೆ ಇದ್ದದ್ರಿಂದ ನಮಗೆ ಚಳಿ ಗೊತ್ತಾಗ್ಲಿಲ್ಲ. ಯಾವಾಗ ಬೆಳಿಗ್ಗೆ ಅಲ್ಲಿಂದ ಹೊರಡಬೇಕು ನಾವು, ನಮ್ಗೊಂದು ಮಂಗಳೂರಿನ ಬಿಸಿ ಮತ್ತು ಅಲ್ಲಿಯ ಚಳಿಗೆ ವ್ಯತ್ಯಾಸ ಇದೆ. ಅದಕ್ಕೆ ಹೊಂದಿಕೊಳ್ಳಿಕ್ಕೂ ಕಷ್ಟ ಆಗ್ತದೆ. ಅಂದ್ರೆ ತಿಂಗಳ ಗಟ್ಟಲೆ ಇರಬೇಕು. ಆಮೇಲೆ ಅಲ್ಲಿಂದ ಲಕ್ನೋದಿಂದ ಹೊರಡುವಾಗ ನಮ್ಗೆ ವಾಲ್ವೋ ಬಸ್ ಮಾಡಿದ್ದಾರೆ. ಆ ಬಸ್ಸಲ್ಲಿ 60 ಮಂದಿ ಸಂತರು ಒಟ್ಟಿಗೆ ಹೋಗಬೇಕು. ಅಂದ್ರೆ ಅಲ್ಲಿ ಸುಮಾರು 10 ಬಸ್ಸುಗಳನ್ನ ತಯಾರು ಮಾಡಿದ್ದಾರೆ. ಅಷ್ಟು ಸಂತರಿದ್ದಾರೆ ಲಕ್ನೋದಿಂದ ಅಯೋಧ್ಯೆ. ಮತ್ತೆ ಹೆಚ್ಚಿನವರು ಅಯೋಧ್ಯೆಗೆ ತಲುಪಿದ್ದಾರೆ. ಅಯೋಧ್ಯೆಯಿಂದ ವ್ಯವಸ್ಥೆ ಇದೆ. ನಮಗೆ ಆ ಸಂದರ್ಭದಲ್ಲಿ ನಾವು ಟಿಕೆಟ್ ಮಾಡುವಾಗ ಸುಮಾರು 3 ತಿಂಗಳ ಮೊದಲೇ ನಾವು ಟಿಕೆಟ್ ಮಾಡಿದ್ದೆವು. ಹಾಗಾಗಿ ನಮಗೆ ಅಯೋಧ್ಯೆ ಸಿಕ್ಕಿಲ್ಲ. ಅಯೋಧ್ಯೆ ಓಪನ್ ಆದದ್ದೇ ಜನವರಿ 6ಕ್ಕೆ. ನಾವು ಟಿಕೆಟ್ ಮಾಡಿದ್ದು ಡಿಸೆಂಬರ್ 12ಕ್ಕೆ ನಾವು ಟಿಕೆಟ್ ಮಾಡಿದ್ದು. ಹಾಗಾಯಿತು. ಲಕ್ನೋದಿಂದ ನಾವು ಬಂದೆವು. ಅಯೋಧ್ಯೆಗೆ ತಲುಪಿದಾಗ ತೀರ್ಥಪುರಂ ಕ್ಷೇತ್ರಕ್ಕೆ ತಲುಪಿದೆವು. ಸುಮಾರು 11 ಗಂಟೆಗೆ ಬೆಳಿಗ್ಗೆ ತಲುಪಿದೆವು. ಭವ್ಯವಾದಂಥ ಸ್ವಾಗತ. ಅಂದರೆ ಅಲ್ಲಿ ತೀರ್ಥಕ್ಷೇತ್ರ ನ್ಯಾಸ್ ಟ್ರಸ್ಟಿನವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾರ ಹಾಕಿ ನಮಗೆ ಪಾದ ಪ್ರಕ್ಷಾಲನೆ ಮಾಡಿ ಆ ಕಚೇರಿಗೆ ತಗೊಂಡು ಹೋಗ್ತಾರೆ. ಕಚೇರಿಯಲ್ಲಿ ನಮ್ಮ ಆಧಾರ್ ಕಾರ್ಡ್ ಮತ್ತು ನಮಗೆ ಬಂದಿರುವಂಥ ಏನು ಫೆಸಿಲಿಟೀಸ್ ಇದೆ ಅದನ್ನಲ್ಲಿ ನಾವು ತೋರಿಸಿ ಮತ್ತೆ ನಮಗೊಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ. ಆ ಕೋಡ್ ನಂಬರನ್ನು ನಾವು ಮಾತ್ರ ಇಟ್ಟುಕೊಳ್ಬೇಕು, ನಮ್ಮ ಶಿಷ್ಯರಿಗೂ ಹೇಳಬಾರದು. ಶಿಷ್ಯರು ಯಾರು ಬರ್ಲಿಕ್ಕಿಲ್ಲ, ನಾವೊಬ್ರು ಶಿಷ್ಯರನ್ನು ಕರ್ಕೊಂಡು ಹೋಗಿದ್ದೇವೆ. ಒಬ್ಬರಿಗೆ ಒಂದೇ ವ್ಯವಸ್ಥೆ ಇದ್ದದ್ದು. ಮತ್ತೆ ಟಿಕೆಟ್ ಕೂಡ ಕೊಟ್ಟಿಲ್ಲ, ನಾವೇ ಸ್ವಂತ ವ್ಯವಸ್ಥೆಯಿಂದ ಹೋಗಬೇಕು. ಹೋಗುವ ವ್ಯವಸ್ಥೆ ಯಾವುದು ನಮ್ಮ ಸ್ವಂತ ಖರ್ಚಿನಿಂದಲೇ ಹೋಗಬೇಕು. ಅದಕ್ಕೆ ಯಾರು ಹೊಣೆಗಾರರಲ್ಲ. ಹಾಗೆ ನಾವು ಅಲ್ಲಿಗೆ ಹೋದೆವು. ನಮ್ಮನ್ನು ಸ್ವಾಗತಿಸಿ ನಾವು ಆಧಾರ್ ಕಾರ್ಡ್ ಮತ್ತೆ ನಮಗೆ ಬಂದಿರುವಂಥ ಇನ್ವಿಟೇಷನ್ ಕಾರ್ಡನ್ನು ಕೊಂಡೋಗಿ ನಮ್ಮ ಕೋಡ್ ನಂಬರನ್ನು ನಾವು ಹೇಳಬೇಕು. ಅವರಿಗೆ ಗೊತ್ತಿರುವುದಿಲ್ಲ ನಮ್ಮ ಕೋಡ್ ನಂಬರ್ ಎಷ್ಟು ಅಂತ. ಕೋಡ್ ನಂಬರ್ ಯಾವುದಕ್ಕೋಸ್ಕರ? ಕೋಡ್ ನಂಬರ್ ಸೆಕ್ಯೂರಿಟಿ ವಿಷಯವಾಗಿ. ಅಂದ್ರೆ ಸನ್ಮಾನ್ಯ ಈ ದೇಶದ ಘನವೇತ್ತ ಪ್ರಧಾನಮಂತ್ರಿಗಳು ಪ್ರತಿಷ್ಠೆ ಮಾಡುವುದರಿಂದ, ನಾವು ಆ ಪ್ರತಿಷ್ಠೆಯ ಆಸ್ಪಾಸಿನಲ್ಲಿ ನೆಲೆ ನಿಂತುಕೊಳ್ಳುವುದರಿಂದ ನಮಗೆ ಕೋಡ್ ನಂಬರ್ ಬೇಕು. ಅದು ಯಾಕೆ ಮಾಡಿದ್ದಾರೆ ಅಂದ್ರೆ, ನಮ್ಮ ಅನಿಸಿಕೆ ಯಾರಿಗೆ ಇನ್ವಿಟೇಷನ್ ತಲುಪಿದೆಯೋ ಅವರು ಆ ಕೋಡ್ ನಂಬರ್ ಅನ್ನ ತಗೊಳ್ಬೇಕು. ಅವರಿಗೆ ಮಾತ್ರ. ಅಕಸ್ಮಾತ್ ನಾವು ಕೋಡ್ ನಂಬರ್ ಹೊರಗೆ ಹಾಕಿದ್ರೆ ಯಾರೋ ಒಬ್ಬ ಪ್ರತ್ಯೇಕ ವ್ಯಕ್ತಿ ಆ ಕೋಡ್ ನಂಬರ್ ಅಲ್ಲಿ ಒಳಗೋಗ್ಬಹುದು. ನಾನು ರಾಜಶೇಖರಾನಂದ ಸ್ವಾಮೀಜಿ ಅನ್ನೋ ಹೆಸರಲ್ಲಿ ಒಳಗೋಗ್ಬಹುದು. ಆ ಕಾರಣಕ್ಕೆ ಗೌಪ್ಯ ಇಟ್ಟಿದ್ದಾರೆ. ಹಾಗೆ ನಾವು ಕೋಡ್ ಎಂಟ್ರಿ ಆಯಿತು. ಎಂಟ್ರಿ ಆದ ಮೇಲೆ ನಮ್ಮನ್ನ ಅಲ್ಲಿಯ ಒಂದು ರಿಕ್ಷಾ,
ಅದು ಎಲ್ಲ ಕರೆಂಟಿನ ರಿಕ್ಷಾ, ಇಲ್ಲಿಯ ಹಾಗೆ Electrical ವಾಹನ. ಎಲೆಕ್ಟ್ರಿಕಲ್ ವಾಹನ. ಅದರಲ್ಲಿ ನಮ್ಮನ್ನು ಕೂರಿಸಿಕೊಂಡು ನಮಗೆ ಅಂತ ಒಂದು ಬಂಕರ್ಗಳನ್ನು ಮಾಡಿದ್ದಾರೆ. ಅದು ಶೀಟ್ ಇದ್ದು ಅದಕ್ಕೆ ಎಲ್ಲ ಬಿಳಿಯ ವಸ್ತ್ರಗಳನ್ನು ಹಚ್ಚಿ ಅದರಲ್ಲಿ ನಮಗೆ 3 ಬೆಡ್, 3 ಸ್ವಾಮಿಗಳಿಗೆ ಒಂದು ಬಂಕರ್. ಅದು ಅದೇ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು. ಅಂದ್ರೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂತಹ ಬಂಕರ್ಗಳು. ಸೊ ಅದರಲ್ಲಿ ಬೆಡ್ ಆಗಿರ್ಬೋದು ಅಥವಾ ವಾಶ್ರೂಮ್ ಎಲ್ಲ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ಅದು ಮೈದಾನದಲ್ಲಿ ಹೌದು. ಅದಕ್ಕೆ ತೀರ್ಥಕ್ಷೇತ್ರಪುರಂ ಇದು ಮಣಿಕರ್ಣಿಕ ಪರ್ವತ ಅಂತ ಆ ಪ್ಲೇಸ್. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಗಳು ಸತ್ಯವೇ, ಅದೇನು ಸುಳ್ಳಲ್ಲ. ಹಾಗಾಗಿ ಅದರಲ್ಲಿ 3 ಬೆಡ್ ಇರ್ತದೆ. ಆ 3 ಬೆಡ್ ಅಂದ್ರೆ UP ಅಲ್ಲಿ ಒಂದು ಬೆಡ್ ಇರ್ತದೆ ನೋಡಿ, ಏನ್ ಗೊತ್ತಾ, ಅದು ಕಬ್ಬಿಣದ ರಾಡ್, ಆಮೇಲೆ ಅದಕ್ಕೆ ಇದು ನಮ್ಮ ಹಿಂದಿನ ನೀವು ಬೆಡ್ ನೋಡ್ತೀರಲ್ಲ UP ಅಲ್ಲೆಲ್ಲ, ಇಲ್ಲಿ ಕಡಿಮೆ. ಅದರಲ್ಲಿ ಎಲ್ಲ ಹಜಾರದಲ್ಲಿ ಕುಳಿತುಕೊಂಡು ಪಟ್ಟಂಗೋಡಿ, ಇದು ಹಿಂದೆ ನೀವು ತುಂಬಾ ಹಿಂದೆ ಹೋಗ್ಬೇಕು ಅಂತ ಕಲ್ಪನೆ ಮಾಡಿಕೊಂಡು ಬೆಡ್ ಮಾಡಿದ್ದಾರೆ. ಆ ಬೆಡ್ ಅಲ್ಲಿ ಹೋಗಿ ನಾವು ನಮಗೆಲ್ಲ ವ್ಯವಸ್ಥೆ ಇದೆ, ಬೆಡ್ ಇದೆ, ಹೊದ್ಕೊಳ್ಳಿಕ್ಕೆ 2 ರಗ್ ಇದೆ, ಅಂದ್ರೆ ಚಳಿಗೆ ಬೇಕಾದ್ದು ಅದೆಲ್ಲ ಇದೆ. ಮತ್ತೆ ನಮಗೆ ಮೊದಲೇ ಹೇಳಿದ್ದಾರೆ ಚಳಿ ಇಲ್ಲಿ 2 ಡಿಗ್ರಿ, ಅದು 1 ಡಿಗ್ರಿಗೂ ಬರುವ ಸಾಧ್ಯತೆ ಇದೆ, ಚಳಿ ತುಂಬಾ ಇದೆ, ನೀವು ಅದಕ್ಕೆ ಸಜ್ಜಾಗಿ ಬರಬೇಕು ಅಂತ. ನಾವು ಇಲ್ಲಿಂದ ಸಜ್ಜಾಗಿ ಹೋಗಿದ್ದೇವೆ. ಕೈ ಕವರ್, ಗ್ಲೌಸು, ಕೋಟು, ಆಮೇಲೆ ನಮಗೆ ಕಾಲಿಗೆ ಬೇಕಾದ ಸಾಕ್ಸ್, ಅದನ್ನೆಲ್ಲ ನಾವು ಹೋಗುವಾಗ ತಗೊಂಡು ಹೋಗಿದ್ದೆವು. ಆದರೆ ನಾವು ಪಾದರಕ್ಷೆ ಹಾಕುವುದಿಲ್ಲ, ಪಾದರಕ್ಷೆ ತಗೊಂಡು ಹೋಗಿಲ್ಲ, ನಾವು ಪಾದಕೆಯನ್ನು ಹಾಕೊಂಡು ಹೋಗಿರೋದು. ಹೀಗಲ್ಲಿ ಹೋಗಿ ನಮ್ಮನ್ನು ಸ್ವಾಗತ ಮಾಡಿ ಆ ಬಂಕರಲ್ಲಿ ಬಿಡ್ತಾರೆ. ಆ ಬಂಕರಲ್ಲಿ ನಮ್ಗೆ ಯಾರು ಪರಿಚಯವಿಲ್ಲದ ವ್ಯವಸ್ಥೆಯ ಒಳಗೆ ನಾವಿರ್ತೇವೆ, ಅಂದ್ರೆ ಯಾರ್ದು ಪರಿಚಯ ಇಲ್ಲ. ಆದ್ರೆ ಡೋರ್ ನಂಬರ್ ಇದೆ, ಡೋರ್ ನಂಬರ್ ಇದೆ 1, 2, 3. ಅದರಲ್ಲಿ A1, ಅದು ಮೋಸ್ಟ್ಲಿ D1, F1 ತನಕ ಹೋಗ್ತದೆ. ಅಂದ್ರೆ ತುಂಬಾ ಸೆಕ್ಟರ್ಗಳಿದ್ದಾವೆ. ಅದರಲ್ಲಿ ನಮಗೆ ಬಹಳ ಅನಿಸಿದ್ದೇನು ಅಂದ್ರೆ 4 ಸೆಕ್ಟರ್ ಬಹಳ ದೊಡ್ಡ ಸೆಕ್ಟರ್. ಅಂದ್ರೆ ಅದರಲ್ಲಿ 4 ಸೆಕ್ಟರಿಗೆ 4 ಅಡುಗೆಯ ವ್ಯವಸ್ಥೆ, 4 ಭಾಗದ್ದು. ಈಗ ಪಂಜಾಬ್ ಒಂದು ಪ್ರಾಂತ್ಯ, ಪಂಜಾಬ್ ಪ್ರಾಂತ್ಯದಲ್ಲಿ ಅಸ್ಸಾಂ, ಆಮೇಲೆ ಒರಿಸ್ಸಾ, ಆಮೇಲೆ ಬಿಹಾರ, ಹೀಗೆ ಒಂದು ಭಾಗ ಪಂಜಾಬಿಗೆ ಬರ್ತದೆ, ಅದು ಪಂಜಾಬಿನ ಆಹಾರ. ಆಮೇಲೆ ಇನ್ನೊಂದು ರಾಜಸ್ಥಾನ್, ಆಮೇಲೆ ರಾಜಸ್ಥಾನ್, ಮಧ್ಯಪ್ರದೇಶ, ಗುಜರಾತ್ ಸೇರಿ ಅದು ಒಂದು ಬಂಕರ್. ಆಮೇಲೆ ಕೇರಳ, ತಮಿಳುನಾಡು, ಆಮೇಲೆ ಕೇರಳ, ತಮಿಳುನಾಡು, ಅದರಲ್ಲಿ ಇನ್ನು 4 ರಾಜ್ಯಗಳು ಸೇರಿ ಅದು ಒಂದು ಬಂಕರ್. ನಮ್ಮದು ಕರ್ನಾಟಕ, ತೆಲಂಗಾಣ, ಆಂಧ್ರ, ನಮ್ಮದೊಂದು ಬಂಕರ್. ಹೀಗೆ ನಮ್ಮ ಆಹಾರ ಮತ್ತೆ ಆಂಧ್ರದ ಆಹಾರ ಸ್ವಲ್ಪ ಸಮೀಪ ಆಹಾರ, ಹಾಗಾಗಿ ನಮ್ಮನ್ನು ಅಲ್ಲಿ ಸೇರಿಸಿದ್ದಾರೆ. ಪಂಜಾಬಿನ ಆಹಾರಕ್ಕೆ ಅಸ್ಸಾಂ, ಜಮ್ಮು ಕಾಶ್ಮೀರ ಆ ಭಾಗ ಸೇರಿದೆ. ತಮಿಳುನಾಡು ಮತ್ತೆ ಕೇರಳ, ಅದು ಬಿಹಾರ, ಒರಿಸ್ಸಾ ಅದಕ್ಕೆ ಸೇರಿದೆ. ಗುಜರಾತ್, ಆಮೇಲೆ ಒರಿಸ್ಸಾ, ಮಧ್ಯಪ್ರದೇಶ ಇದು ಒಂದು ಭಾಗಕ್ಕೆ ಸೇರಿದೆ. ಹೀಗೆ 4 ಬಂಕರ್. ಆ 4 ಬಂಕರಲ್ಲೂ ಕೂಡ ಅನ್ನದಾನವನ್ನು ಮಾಡಲಿಕ್ಕೆ ಅವರವರದ್ದೇ ವ್ಯವಸ್ಥೆ. ಅಂದ್ರೆ ಅಲ್ಲಿ ಒಬ್ಬರು ಉದ್ಯಮಿಗಳಿರ್ತಾರೆ, ಯಾರೋ ಒಬ್ಬರು ಪುಣ್ಯಾತ್ಮ, ಉದ್ಯಮಿ ಅಂದ್ರೆ ಒಬ್ಬ ಪುಣ್ಯಾತ್ಮ, ಅವನು ಸ್ವಂತವಾಗಿ ವ್ಯವಸ್ಥೆ ಮಾಡಿಕೊಂಡು, ಸುಮಾರು ನಮ್ಗೆ ಅನ್ನಿಸ್ತದೆ ನಮ್ಮ ಈ ಯೋಚನೆಯ ವ್ಯತ್ಯಾಸ ಇರ್ಬೋದು, ಅಂದ್ರೆ 4 ರಿಂದ 6 ಕೋಟಿ ರೂಪಾಯಿ ಖರ್ಚು. ಅದನ್ನು ಅವರೇ ವ್ಯವಸ್ಥೆ ಮಾಡ್ತಾರೆ. ಅಡಿಗೆ ಮಾಡ್ಲಿಕ್ಕೂ ಅವರೇ ಬಾಣಸಿಗರನ್ನೆಲ್ಲ ಕರ್ಕೊಂಡು ಬರ್ತಾರೆ, ಅವರು ಅಡಿಗೆ ಮಾಡ್ತಾರೆ. ಅದನ್ನು ಬಳಸಲಿಕ್ಕೆ ನಮಗೆ ವ್ಯವಸ್ಥೆ, ಸಂತರು ಬಂದು ಎಲ್ಲಿ ಕೂರಬೇಕು ಅಂತ ಒಂದು ನಿಯಮ ಇದೆ. ಆ ನಿಯಮದ ಅಡಿಯಲ್ಲಿ ನಾವು ಹೋಗಿ ಕೂರಬೇಕು. ಅವರೇ ಬಂದು ಎಲೆ ಹಾಕ್ತಾರೆ, ಎಲೆಯನ್ನೆಲ್ಲ ಒರೆಸಿಡ್ತಾರೆ, ನೀರು ಎಲ್ಲ ತಂದಿಡ್ತಾರೆ. ನಮ್ಮ ಯಾವ ಸಂಪ್ರದಾಯದ ಆಧಾರದ ಮೇಲೆ ಅವರು ಹೇಗೆ ಬಳಸಬೇಕು ಅಂತ ನಮ್ಮಲ್ಲಿ ಕೇಳ್ತಾರೆ, ಹಾಗೆ ಬಳಸಿಕೊಂಡು ನಮಗೆ ಊಟದ ವ್ಯವಸ್ಥೆ ಮಾಡ್ತಾರೆ. ನಮ್ಮಲ್ಲಿ ಶಿಷ್ಯ ಇದ್ದದ್ರಿಂದ ನಾವು ಅಲ್ಲಿಗೆ ಕರೆಸಿಕೊಳ್ತಾ ಇದ್ದೇವೆ, ಅದು ಬೇರೆ ಪ್ರಶ್ನೆ. ಈ ರೀತಿಯಲ್ಲಿ ಎಲ್ಲೂ ಕೂಡ ನಮ್ಮ ಆಚಾರಕ್ಕೆ ಧಕ್ಕೆ ಬರದಂತೆ, ಎಲ್ಲೂ ಕೂಡ ನಮ್ಮ ಸಂಪ್ರದಾಯ ವಿಚಾರಕ್ಕೆ ಧಕ್ಕೆ ಬರದಂತೆ ಬಹಳ ಚಂದವಾಗಿ ನಡೆಸ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.